ಈ ಒಂದು ಹಲಸು ಹಣ್ಣು ಮೇಳದ ರೂವಾರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು, ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ನಿಮ್ಮಿಂದಾದ ಸಹಕಾರ ಕೊಡಿ ಅಂತ ಕೇಳಿದ್ದಾರೆ. ನಮ್ಮಿಂದಾದ ಸಹಕಾರ ಖಂಡಿತ ಕೊಡ್ತೇವೆ, ಅದರ ಮಟ್ಟಿಗೆ ಎರಡು ಮಾತಿಲ್ಲ. ಆದರೆ ಅಡಿಕೆ ಪತ್ರಿಕೆಗೆ ನಾನಂತೂ ಚಿರಋಣಿ. ಬಹುಶಃ 2005-6ರಲ್ಲಿ ಈ ಒಂದು ಹಲಸನ್ನು ಒಂದು ರೀತಿಯಲ್ಲಿ ವ್ಯಾಕ್ಯೂಮ್ ಫ್ರೈ ಟೆಕ್ನಾಲಜಿಯಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟಾಗಿ ಮಾಡೋ ಪ್ರಯತ್ನ ನಾವು ಮಾಡಿದ್ದು, ನಾವು ಅಣ್ಣ ತಮ್ಮ ಎಲ್ಲ ಸೇರಿ. ಆ ಕಾಲದಲ್ಲಿ ಶ್ರೀ ಪಡ್ರೆಯವರು ಮತ್ತು ಕಾರಂತರು ನಮಗೆ ಕೊಟ್ಟ ಪ್ರೋತ್ಸಾಹ, ನಾವು ಮಾರ್ಕೆಟ್ನಲ್ಲಿ ಹೇಗೆ ಹೋಗಬೇಕಂತ ಕೊಟ್ಟ ಮಾರ್ಗದರ್ಶನ ಇವತ್ತಿಗೂ ನನಗೆ ಅದು ಮನಸ್ಸಿನಲ್ಲಿದೆ. ಪ್ರಪ್ರಥಮವಾಗಿ ನನ್ನ ಗೌರವವನ್ನು ಅಡಿಕೆ ಪತ್ರಿಕೆಯ ಎಲ್ಲರಿಗೂ ನಾನು ಸಲ್ಲಿಸಲಿಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಶ್ರಮ ಇದೆ. ಬಹುಶಃ ಶರ್ಮರ ಬಗ್ಗೆ ನಾನು ಕೇಳಲಿಲ್ಲ, ಈಗ ಪಡಾರವರು ಹೇಳಿದರು, ಇನ್ನೊಂದು ದಿವಸ ಫ್ರೀಯಾಗಿ ನಿಮ್ಮ ಮನೆಗೆ ಬರ್ತೇನೆ. ಹೊಸ ಹೊಸ ರೀತಿಯ ಪ್ರಾಡಕ್ಟ್ ಮಾಡಲಿಕ್ಕೆ ಬೇಕಾದ ಮೆಷಿನರಿಯನ್ನು ತಾವು ತಯಾರು ಮಾಡ್ತಾಯಿದ್ದೀರಿ ಅಂತ ಪಡಾರರು ಹೇಳಿದ್ದಾರೆ. ಮಾಡ್ತಾ ಇದ್ದಾರೆ. ನಮಗೂ ಬೇಕಾದ ರೀತಿಯಲ್ಲಿ ನಾವು ಕೇಳಬೇಕಾದಂಥ ವ್ಯವಸ್ಥೆ ಇದೆ. ಖಂಡಿತ ನಾನು ಅದರ ಉಪಯೋಗ ತಗೊಳ್ತೇನೆ ಅಂತ ಮಾತನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳು ಬಂದಿದೆ, ಬೇರೆ ಬೇರೆ ರೀತಿಯ ಫುಡ್ ಪ್ರಾಡಕ್ಟು ಬಂದಿದೆ. ನೋಡಿದಾಗ ತುಂಬ ಖುಷಿಯೂ ಆಯಿತು, ಆದರೆ ಸ್ವಲ್ಪ ಆಶ್ಚರ್ಯವೂ ಆಯಿತು. ನನ್ನ ಮಿತ್ರ ರಾಘವೇಂದ್ರ ಭಟ್ರ ಹತ್ರ ಹೇಳಿದೆ, ಅಲ್ಲಿ ಹಾಗಲಕಾಯಿ ಚಿಪ್ಸ್ ನೋಡಿದೆ, 95 ಗ್ರಾಮಿಗೆ 40 ರೂಪಾಯಿ. ನನ್ನ ಗೋಕುಲ್ ಫ್ಯಾಕ್ಟರಿಯಿಂದ 90 ಗ್ರಾಮಿಗೆ 450 ರೂಪಾಯಿ. ಆಗ ಬಹುಶಃ ನಾನು ಮಾರ್ಕೆಟ್ ಮಾಡೋದು ಕಷ್ಟ ಉಂಟು. ಹಲಸಿನ ಹಣ್ಣಿನ ಚಿಪ್ಸ್ ಈಗ ನೋಡಿದೆ, ಇದು ಹಣ್ಣು ಸ್ವಲ್ಪ ನೀರು ಕುಡಿದಿದೆ, ಆದರೆ ಆ ನೀರು ಕುಡಿದ ಹಲಸಿನ ಹಣ್ಣನ್ನು ನಾವು ವ್ಯಾಕ್ಯೂಮ್ ಫ್ರೈ ಮಾಡಿ ಅದರ ಒರಿಜಿನಲ್ ಟೇಸ್ಟಿಗೆ ತರ್ತೇವೆ. ನಮ್ಮದು 100 ಗ್ರಾಮ್ಸಿಗೆ 150 ರೂಪಾಯಿ. 100 ಗ್ರಾಮ್ಸಿಗೆ 150 ರೂಪಾಯಿ ಎಂತ ಮಾರ ಅಂತ ಬಡಾರವರು ಸಹ ಸುಮಾರು ಸಲ ಕೇಳಿದ್ದುಂಟು, ನನ್ನ ನೆನಪು. ಹಾಗಾಗಿ ಉತ್ತರ ಇಷ್ಟೇ, 1 kg ಹಲಸಿನ ಹಣ್ಣು ನಮಗೆ ಫ್ರೈ ಮಾಡಿದರೆ ಸಿಕ್ಕೋದು ಖಾಲಿ 100 ಗ್ರಾಮ್ಸ್ ಮಾತ್ರ, ಅಂದರೆ 10% ಮಾತ್ರ ನಮಗೆ ವಾಪಸ್ ಸಿಗ್ತದೆ. ಅದೇ ಹಲಸಿನ ಹಣ್ಣಿನ ಮುಳುಕ ಮಾಡಿದರೆ 1 kgಗೆ 1.5 kg ಮುಳುಕಾದ್ರೂ ಸಿಗ್ತದೆ. ಹಲಸಿನ ಹಣ್ಣು ಕಡುಬು ಮಾಡಿದರೆ 1ಕ್ಕೆ 2 kg ಸಿಗ್ತದೆ. ಆವಾಗ ರೇಟಿನಲ್ಲಿ ವ್ಯತ್ಯಾಸ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.